ಕೊರೋನಾ ಸಂದರ್ಭದಲ್ಲಿ ಪ್ರಾಣದ ಹಂಗು ತೊರೆದು ದುಡಿದ ಕೊರೋನಾ ವಾರಿಯರ್ಸ್ ಅನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು. ಅಷ್ಟೇ ಅಲ್ಲದೆ ಕೊರೋನಾ ವಾರಿಯರ್ಸ್ ಕೆಲಸಕ್ಕೆ ಹೂಮಳೆ ಕೂಡ ಸುರಿದ್ರು. ಆದ್ರೆ ಈಗ ಅವರ ಕಷ್ಟನ ಕೇಳೋರೇ ಇಲ್ಲ. ಕೊರೋನಾ ವಾರಿಯರ್ಸ್ ವೇತನವಿಲ್ಲದೆ ಬೀದಿಗೆ ಬೀಳುವ ಆತಂಕದಲ್ಲಿದ್ದಾರೆ. ನೀವು ನೋಡ್ತಾ ಇರುವ ಈ ದೃಶ್ಯ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯದ್ದು. ಕೊರೋನಾ ವೈರಸ್ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲು ಹೊರಗುತ್ತಿಗೆ ಆಧಾರದಲ್ಲಿ ಇವರೆಲ್ಲರನ್ನ ಆಸ್ಪತ್ರೆಗೆ ನೇಮಿಸಲಾಗಿತ್ತು. ಆದ್ರೆ ಇವರಿಗೆ ನೇಮಕವಾದಾಗಿನಿಂದ ಸಂಬಳ ಸಿಕ್ಕಿಲ್ಲ. ಮಧುಗಿರಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಈ ಬಗ್ಗೆ ಮೌನವಾಗಿದ್ದಾರೆ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೋವಿಡ್ಗೆ ಅಂತ ತಗೊಂಡಿದ್ದು ಸರ್ 6 ತಿಂಗಳಾಯಿತು. ಇದು 7ನೇ ತಿಂಗಳು ಸರ್. ಆದರೆ ಬಟ್ ನಮ್ಗೆ ಯಾವುದೇ ರೀತಿ ಸಂಬಳ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೂ ಇದು ಮಾಡ್ತಾಯಿಲ್ಲ. ಯಾರನ್ನೂ ಕೇಳಿದ್ರು ಇವತ್ತು ನಾಳೆ ಅಂತ ಹಿಂಗೆ ಇದು ಮಾಡಿದ್ದಾರೆ ಸರ್. ಮತ್ತು ಮೊನ್ನೆ ಇವ್ರನ್ನೂ ಕೇಳಿದ್ರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ಸೇ ಬಂದಿಲ್ಲ ಅಂತಾರೆ. ಏಜೆನ್ಸಿ ಅವ್ರನ್ನೂ ಕೇಳಿದ್ರಿ, TH ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ ಸರ್. ಇದು 7ನೇ ತಿಂಗಳಿಂದ ಹಿಂಗೆ ವರ್ಕ್ ಮಾಡ್ತಾಯಿದ್ದೀವಿ ಸರ್. ನಾವು ದೂರದಿಂದ ಬಸ್ ಚಾರ್ಜ್ ಹಾಕೊಂಬತ್ತೀವಿ ಸರ್. 25 ಕಿಲೋಮೀಟ್ರಿಂದ ಬರ್ತಾಯಿದ್ದೀವಿ ಸರ್. ನಾವು ಬಾಡಿಗೆ ಕಟ್ಟಬೇಕು, ಮನೆಗಳಲ್ಲಿ ಮಕ್ಳುಗಳು ಸಮಸ್ಯೆ. 6 ತಿಂಗಳಿಂದ ಕೋವಿಡ್ ಇತ್ತು, ಅವ್ರ ಸಮಸ್ಯೆ. ಈಗ ದುಡಿತಾ ಇದ್ದೀವಿ. ಈಗ ದುಡ್ದಿದ್ದಕ್ಕೆ ವೇತನ ಸಿಕ್ಕಿಲ್ಲ ಸರ್ ನಮಗೆ. ದಯವಿಟ್ಟು ನಮಗೆ ವೇತನ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಾವು ಮಧುಗಿರಿ ಸಾರ್ವಜನಿಕ ಹಾಸ್ಪಿಟ್ಲಿಂದ ಕೆಲಸ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಹಾಸ್ಪಿಟ್ಲ್. ಕೋವಿಡ್ಗೆ ಅಂತ ನಮ್ಮನ್ನು ತಗೊಂಡಿದ್ದಾರೆ. 6-7 ತಿಂಗಳಾಗಿದೆ. ನಮಗೇನು ಕೇರ್ಲೆಸ್ಸೇ ಮಾಡ್ತಾಯಿಲ್ಲ, ಸಂಬಳಗಳು ಆಗ್ತಾಯಿಲ್ಲ. ಮನೆಗೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾಯಿದೆ. ತಿನ್ನೋದಕ್ಕೂ ಸಮೇತ ನಮಗೆ ಆಟೋ ಚಾರ್ಜ್ ಸಮೇತ ಇಲ್ಲ. ನಮಗೆ ನಮ್ಮ ಹೊಟ್ಟೆಪಾಡು ಇವರಿಗೆ ಬಿಚ್ಚಿ ತೋರಿಸೋವಷ್ಟು ಆಗಿದೆ. ಏನು ಮಾಡಬೇಕು ಅಂದರೆ ಬಾಡಿಗೆನೂ ಕಟ್ಟೋಕ್ಕಾಗ್ತಾರೆ. ನಮ್ಮ ಮನೆಯವರು ಅಲ್ಲೇನಕ್ಕೆ ಹೋಗ್ತಾ ಇದೆಯಾ ಕೆಲಸಕ್ಕೆ ಅಂತಾರೆ. ನಾವು ಇದನ್ನು ನಂಬ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ನಮಗೇನೂ ಇಲ್ಲ. AC ಆಫೀಸ್ ಹತ್ರ ಬಂದಿದ್ದೀವಿ, THO ಆಫೀಸ್ ಹತ್ರನೂ ಹೋಗಿದ್ದೀವಿ. ಯಾರೂ ನಮ್ಮನ್ನು ಕೇರ್ಲೆಸ್ಸೇ ಮಾಡ್ತಾ ಇಲ್ಲ. ನಮ್ಮ ಹೊಟ್ಟೆಪಾಡು ನಿಮ್ಮ ಮೇಲೆ ಹಾಕಿದ್ದೀವಿ. ಇವಾಗ AC ಆಫೀಸ್ ಹತ್ರ ಬಂದಿದ್ದೀವಿ. ಏನು ಮಾಡಬೇಕು ಅವ್ರನ್ನ ನಾವು ಅವ್ರ ಮೇಲೆ ಹಾಕಿ ಬಂದಿದ್ದೀವಿ. ಇವಾಗ ಅವ್ರ ಮೇಲೆ ಭಾರ ಹಾಕಿ ಇವಾಗ AC ಅವ್ರಿಗೆ ತಿಳ್ಸೋಕೆ ಬಂದಿದ್ದೀರಾ? ಇವಾಗ AC ಅವ್ರನ್ನ ತಿಳ್ಸೋಕೆ ಬಂದಿದ್ದೀವಿ. ನಮ್ಮ ಕಷ್ಟ ನಮಗೆ ಕೋಟಿ ಐತೆ. ನಮ್ಮ ಮನ್ಸು ಬಿಚ್ಚಿ ಹೇಳೋಕ್ಕಾಗ್ತಾ ಇಲ್ಲ ಸರ್. 7 ತಿಂಗಳಾದರೂ ಸಂಬಳ ಆಗಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡೋದು? ನಮ್ಮ ಹೊಟ್ಟೆ ಹೆಂಗೆ ಸಾಕೋಣದು? ನಮ್ಮ ಮೊದಲು ಮೇನಾಗಿ ಬಡವರು ಸರ್. ನಮಗೆ ತಿನ್ನೋಕ್ಕೆ ಇಟ್ಟಿಲ್ಲ ಅಂಥವ್ರು ಬಂದಿಲ್ಲಿ ಕಸ ಹೊಡಿತಾ ಇದ್ದೀವಿ ಸರ್. ನಾವು ಕಸ ಹೊಡೆದು ಜೀವನ ಮಾಡೋರು ನಾವು. ನಮಗೆ ತಿನ್ನೋಕ್ಕೆ ಊಟ ಇಲ್ಲ ಅಂಥದ್ದು ಇವ್ರು 7 ತಿಂಗಳಾದರೂ ಸಂಬಳ ಹಾಕಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು? ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಬಾಡಿಗೆ ಬೇರೆ, ಅದ್ರಾಗೆ ಗಂಡ ಮಕ್ಕಳು ಟಾರ್ಚರು. ಸಂಬಳ ಆಗಿಲ್ಲ ಅಂದರೆ ಅವ್ರಿಗೆ ಏನು ತಗೊಂಡೋಗಿ ಹಾಕಬೇಕು ನಾವು?